ದತ್ತಾತ್ರೇಯ ದುರ್ಗಾಂಬಿಕಾ ದೇವಸ್ಥಾನದ 53ನೇ ವಾರ್ಷಿಕ ಪೂಜಾ ಮಹೋತ್ಸವ ಜನವರಿ 26ರಿಂದ 28ರವರೆಗೆ ನಡೆಯಿತು. ಬ್ರಹ್ಮಶ್ರೀ ಕೊಯ್ಯೂರು ನಂದ ಕುಮಾರ ತಂತ್ರಿಗಳ ನೇತೃತ್ವದಲ್ಲಿ ಹಾಗೂ ಪ್ರಧಾನ ಅರ್ಚಕರಾದ ಶಂಕರ್ ಗುರು ಭಟ್ ಹಾಗೂ ಗುರುಶಂಕರ್ ಭಟ್ ಉಪಸ್ಥಿತಿಯಲ್ಲಿ ನಡೆಯಿತು. ಈ ಪ್ರಯುಕ್ತ ವಿಶೇಷ ಮಹಾಪೂಜೆ, ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಮುಂಬೈ ಖ್ಯಾತ ಭಜನಾ ತಂಡದಿಂದ 2 ಗಂಟೆಗೂ ಹೆಚ್ಚು ಕಾಲ ಭಜನಾ ಕಾರ್ಯಕ್ರಮ ನಡೆಯಿತು. ವರ್ಷಗಳ ಹಿಂದೆ ಮುಂಬೈ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನಾಗಮಂಡಲ ನಡೆದಿತ್ತು. ಶ್ರೀ ಕ್ಷೇತ್ರ ಸ್ವಲ್ಪ ಶ್ರೀ ದತ್ತಾತ್ರೇಯ ದುರ್ಗಾಂಬಿಕಾ ದೇವಸ್ಥಾನ ಈ ಕ್ಷೇತ್ರ 1950 ಇಂಕಲ್ನ ಹಿರಿಯರು ಸ್ಥಾಪನೆ ಮಾಡ್ತೀರಿ. ಐಟ್ ಬಕ್ಕ ನಿರಂತರ ಅಗಲ ಕೈಟ್ ಈ ಕ್ಷೇತ್ರದ ಅಭಿವೃದ್ಧಿ ನಡತು ನಿತ್ತ ನಾಂಡ ಕ್ರಮೇಣ ಒಂಜಿ 10 ವರ್ಷಡು ಇಂಕಲ್ ನಿತ್ತ ರೂಪರೇಷೆನು ಅಭಿವೃದ್ಧಿದ ರೂಪರೇಷೆನು ಅಂತ ಬದಲಾವಣೆ ಮಾಡ್ತದ. ಕ್ಷೇತ್ರಡು ವಿಭಿನ್ನ ರೀತಿಯ ಕಾರ್ಯಕ್ರಮ, ಶೈಕ್ಷಣಿಕ ಅಂಚನೆ ಸಾಮಾಜಿಕ ಮಾತ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ಪಾದು ಕ್ಷೇತ್ರದ ಅಭಿವೃದ್ಧಿದ ಕಡೆಗೆ ಗಮನ ಕೊರದು ಧಾರ್ಮಿಕ ದೊಟ್ಟು ಎಂಕಲು ಬಾಕಿ ಮಾತ ಕಾರ್ಯಕ್ರಮ ಮಲ್ಪೆರೆ ತುಂಬು ಪೋಯ. ಅಂಚನೆ ನಮ್ಮ ಕ್ಷೇತ್ರಡು ಪ್ರತಿ ಶನಿವಾರ ಅನ್ನದಾನ ನಡಪುಂಡು. ಪ್ರತಿ ಶನಿವಾರ ಬಂಡ ದಾಲಾಜಿ ಬಂಡ ಕಡಿಮೆ 500 ಜನ ಅನ್ನದಾನ ಪಡೆದು ಪೋಂದುಲ್ಲೇರು. ಮುಂಬೈಡ್ ಒಂದು ಪ್ರಥಮ ಬಾರಿ ನಡತೊಂದು. ನಂಚನೆ 2017 ಎಂಕಲ 5ನೇ ವರ್ಷದ ದಿನಾಚರಣೆ ನಿಮಿತ್ತವಾದ ಮುಂಬೈಡೆ ಪ್ರಥಮ ಬಾರಿಗೆ ನಾಗಮಂಡಲ ಸೇವೆ ನಡೆತಿನ ಕೀರ್ತಿ ನಮ್ಮ ಕ್ಷೇತ್ರಗುಂಡು. ನಾಗಮಂಡಲ ನಡೆದು 3ನೇ ವಾರ್ಷಿಕ ದಿನಾಚರಣೆಯ ಪ್ರಯುಕ್ತ ಆಶ್ಲೇಷ ಬಲಿ ಮತ್ತು ನಾಗದರ್ಶನ ಕೂಡ ಸಂಭ್ರಮದಿಂದ ನಡೆಯಿತು. ಜೊತೆಗೆ ಗೀತಾಂಬಿಕಾ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯ ನುರಿತ ಕಲಾವಿದರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಜರುಗಿತು. हमेशा हर साल वार्षिक पूजा का आयोजन यहाँ पर होता है और हमारे साथी देव पुजारी और इनके सभी साथी मिलजुल कर बहुत भव्य कार्यक्रम यहाँ पर आयोजन करते हैं. यहाँ पर भंडारा करते हैं, पूजा करते हैं और सभी समाज के लोग यहाँ पर भारी संख्या में लोग उपस्थित होते हैं. मैं भी हर साल यहाँ पर आज के दिन आता हूँ. मैं आज के इस मौके पर मंदिर के सभी ट्रस्टी को, देव पुजारी को और इनके सभी साथियों को ढेर सारी शुभकामनाएं देता हूँ. ಮಹಿಳೆಯರಿಂದ ಹಳದಿ ಕುಂಕುಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 9ನೇ ವಾರ್ಷಿಕ ಚಾಮುಂಡಿ ದೈವದ ನೇಮೋತ್ಸವವು ನಡೆಯಿತು. ಈ ಸಂದರ್ಭ ಧರ್ಮದರ್ಶಿ ದೇವ್ ಪೂಜಾರಿ, ಸುಜಾತಾ ಪೂಜಾರಿ, ಮಾಸ್ಟರ್ ಶ್ರೀನಿವಾಸ್ ಪೂಜಾರಿ, ಶಿವರಾಮ್ ಶೆಟ್ಟಿ, ಎಂಎಲ್ಎ ನರಸಿಂಹಖಾನ್, ಜಿಪಿ ಸಿಂಗ್ ಮೊದಲಾದವರು ಉಪಸ್ಥಿತರಿದ್ದರು. ಭಕ್ತರು ದೇವಸ್ಥಾನದ ಪುಣ್ಯ ಶಕ್ತಿಗಳಾದ ಶ್ರೀ ದತ್ತಾತ್ರೇಯ, ಶ್ರೀ ಆದಿಮಾತೆ ದುರ್ಗಾಂಬಿಕಾ, ಶ್ರೀ ಆಂಜನೇಯ, ಶ್ರೀ ನಾಗಶೇಷ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಬ್ಯೂರೋ ರಿಪೋರ್ಟ್, ಸ್ಪಂದನ ನ್ಯೂಸ್, ಮುಂಬೈ.